ಮನುಷ್ಯ ಇಷ್ಟೊಂದು ಕ್ರೂರಿಯಾಗೋಕೆ ಸಾಧ್ಯನಾ? ರಕ್ತ ಹಂಚಿಕೊಂಡು ಹುಟ್ಟಿದ ತಮ್ಮ, ಜನ್ಮ ನೀಡಿದ ತಾಯಿಯನ್ನು ಕರುಣೆಯೂ ಇಲ್ಲದೆ ನಡುಮನೆಯಲ್ಲಿ ಇಬ್ಬರನ್ನ ಬಲಿಪರಿದಿದ್ದಾನೆ ಈ ರಾಕ್ಷಸ. ಕೇರಳದ ನೆಡುಂಕಂಡಂನಲ್ಲಿ ನಡೆದ ಈ ಡಬಲ್ ಮರ್ಡರ್ ಕೇಸ್ ಈಗ ಇಡೀ ರಾಜ್ಯವನ್ನೇ ನಡುಗಿಸಿದೆ. ಬರೀ 1 ಎಕರೆ ಜಮೀನಿಗಾಗಿ ತಾಯಿಯನ್ನ ಗೋಡೆಗೆ ಅಪ್ಪಳಿಸಿ ತಮ್ಮನ ಕುತ್ತಿಗೆ ಹಿಸುಕಿ ಕೊಂದ ಸಾಜಿ ಎಂಬಾತನ ವಿಕೃತಿ ಈಗ ಬಯಲಾಗಿದೆ. ಅಸಲಿಗೆ ಅಂದು ರಾತ್ರಿ ಊಟದ ತಟ್ಟೆಯ ಮುಂದೆ ನಡೆದಿದ್ದೇನು? ಆತ ಈ ಪ್ಲಾನ್ ಮಾಡಿದ್ದು ಹೇಗೆ? ಬನ್ನಿ ಈ ಕಂಪ್ಲೀಟ್ ಸ್ಟೋರಿ ನೋಡೋಣ. ಏಪ್ರಿಲ್ 4ರ ರಾತ್ರಿ ಸಾಜಿ ತನ್ನ ತಮ್ಮ ರೆಜಿಗೆ ಊಟ ಬಡಿಸ್ತಿದ್ದ. ಈ ವೇಳೆ ಆಸ್ತಿ ವಿಚಾರಕ್ಕೆ ಜಗಳ ಶುರುವಾಗಿದ. ಕೋಪದಲ್ಲಿ ರೆಜಿ ಊಟದ ತಟ್ಟೆಯನ್ನ ತಳ್ಳಿದಾಗ ಮಾಂಸದ ಸಾರು ಸಾಜಿಯ ಮೈಮೇಲೆ ಚೆಲ್ಲಿದೆ. ಅಷ್ಟೇ, ಕೆರಳಿದ ಸಾಜಿ ರಾಕ್ಷಸನಾಗಿದ್ದಾನೆ. ರೆಜಿಯನ್ನ ಮನಸೋ ಇಚ್ಛೆ ಹೊಡೆದು ಟವಲ್ನಿಂದ ಕುತ್ತಿಗೆ ಹಿಸುಕಿ ಕೊಂದಿದ್ದಾನೆ. ಅಷ್ಟಕ್ಕೆ ನಿಲ್ಲದೆ ಬಿದ್ದಿದ್ದ ತಮ್ಮನ ಎದೆ ಮತ್ತು ಮುಖದ ಮೇಲೆ ಕಾಲಿನಿಂದ ತುಳಿದು ವಿಕೃತಿ ಮೆರೆದಿದ್ದಾನೆ. ಇದನ್ನ ನೋಡಿ ಕಿರ್ಚಾಡುತ್ತಾ ಬಂದ ತಾಯಿ ಮೇರಿಕುಟ್ಟಿಯನ್ನ ಎತ್ತಿ ಗೋಡೆಗೆ ಎಸೆದಿದ್ದಾನೆ. ಆ ವಯಸ್ಸಾದ ತಾಯಿ ಅಲ್ಲಿಯೇ ಪ್ರಾಣ ಬಿಟ್ಟಿದ್ದಾರೆ. ಈ ಪಾಪಿ ಸಾಜಿ ಕೊಲೆ ಮಾಡಿದ ನಂತರ ಯಾವುದೋ ಸಿನಿಮಾ ಸ್ಟೈಲ್ನಲ್ಲಿ ಶವಗಳನ್ನ ಹಸಿರು ನೆಟ್ನಲ್ಲಿ ಸುತ್ತಿ ಶೆಡ್ನಲ್ಲಿ ಅಡಗಿಸಿಟ್ಟಿದ್ದಾನೆ. ಅಚ್ಚರಿಯ ವಿಷಯಂದ್ರೆ 2 ಹೆಣಗಳನ್ನ ಮನೆಯಲ್ಲೇ ಇಟ್ಕೊಂಡು 2 ದಿನ ಯಾರಿಗೂ ಸಂಶಯ ಬರದಂತೆ ಓಡಾಡ್ಕೊಂಡಿದ್ದ. ಆಮೇಲೆ ಮನೆಯ ಅಂಗಳದಲ್ಲೇ ಗುಂಡಿ ತೋಡಿ ಮೊದಲು ತಾಯಿ ಆಮೇಲೆ ತಮ್ಮನ ಶವ ಹೂತ್ಹಾಕಿದ್ದಾನೆ. ತನ್ನ ಮದುವೆಗೆ ಅಡ್ಡಿ ಮಾಡ್ತಿದ್ರು ಮತ್ತು ಆಸ್ತಿ ಕೊಡ್ತಿಲ್ಲ ಅನ್ನೋದು ಈತನ ವಾದ. ಈಗ ಆರೋಪಿ ಸಾಜಿ ಪೊಲೀಸರ ಅತಿಥಿಯಾಗಿದ್ದಾನೆ. ಅಂದಹಾಗೆ ಈತನ ತಂದೆ ಕೂಡ ಹಿಂದೆ ನಾಪತ್ತೆಯಾಗಿದ್ರು. ಆ ಕೇಸ್ನಲ್ಲೂ ಈತನ ಕೈವಾಡ ಇದೆಯಾ ಅಂತ ಪೊಲೀಸರು ಈಗ ಡೀಪ್ ಆಗಿ ತನಿಖೆ ಮಾಡ್ತಿದ್ದಾರೆ. ಪ್ರೀತಿ ಇರಬೇಕಾದ ಮನೆಯಲ್ಲಿ ಇವತ್ತು ರಕ್ತದ ಕೋಡಿ ಹರಿದಿರೋದು ನಿಜಕ್ಕೂ ದುರಂತ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಕ್ರೈಮ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.